ಹರೇ ಕೃಷ್ಣ ಮಾತಾಜಿ ಆಗಿದೆ. ಹಾ, ಧನ್ಯವಾದ ಮಾತಾಜಿ, ಥ್ಯಾಂಕ್ ಯು. ಈಗ ನೀವು ಮಾತಾಡ್ತಾ ಇದೀರಲ್ಲ, ಅದಕ್ಕೆ ಹೋಸ್ಟ್ ಹಾ, ಮಾಡ್ತೀನಿ. ಹೌದು ಅದಕ್ಕೆ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಪ್ರೇಯರ್ ಮಾಡ್ಬಿಡ್ತೀನಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ನಾಮನಿಷ್ಠ ಪ್ರಭುಜಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ, ಶ್ರೀಲ ಪ್ರಭುಪಾದರು ಹಾಗೆ ಎಲ್ಲ ಗುರುಗಳಿಗೆ ನಮ್ಮ ನಮನ ವಂದನೆಗಳನ್ನು ಅರ್ಪಿಸಿ ಅವರಿಂದ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿನ ಆರಂಭಿಸೋಣ. ನಾವು ಮೊನ್ನೆ 10ನೇ ಅಧ್ಯಾಯ ಮುಗಿಸಿದ್ವಿ, ಅದ್ರದ್ದು ಒಂದು ರಿವಿಷನ್ ಮಾಡೋಣ ಇವತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓ, ಏನೋ ನೆಟ್ ತುಂಬಾ ಚೆನ್ನಾಗಿದೆ ನಿಮ್ದು. ಹೌದು. ಪ್ರವೀಣಾ ಮಾತಾಜಿ. ಹರೇ ಕೃಷ್ಣ. ಪ್ರವೀಣಾ ಮಾತಾಜಿ ಏನ್ ಕ್ಲಾಸ್ ಅವ್ರಿಗೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದೇ ಇವತ್ತು ರಿವಿಷನ್ ಮಾಡೋಣ ಮಾತಾಜಿ. ಓಕೆ ಮಾತಾಜಿ. ಓಕೆ ಮಾತಾಜಿ. 10ನೇ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋಧ್ಯಾಯಃ ವಿಭೂತಿಯೋಗಃ. ಹರೇ ಕೃಷ್ಣ. ಚೆಲ್ವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಹೇವ ಮಹಾಬಾಹೋ ಶೃಣು ಮೇ ಪರಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಅವರು ಇದು ಟ್ರಾವೆಲಿಂಗ್ ಇದಾರಂತೆ ಮಾತಾಜಿ, ಬಂದ್ಬಿಟ್ಟು ಹೇಳ್ತೀನಿ. ಮಾತಾಜಿ. ಪೂರ್ಣಿಮಾ ಮಾತಾಜಿ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯಂ ಮಾತಾಜಿ. ಕೃಷ್ಣ ಮಾತಾಜಿ. ಎರಡನೇದ ಒಂದನೇದ ಮಾತಾಜಿ? ಮೂರನೇದು. ಮೂರನೇದು ಓದ್ತೀನಿ ಮಾತಾಜಿ. ಯೋ ಮಾಮ ಜಮನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢಸ್ಸ ಮರ್ತೇಷು
ಸರ್ವ ಪಾಪೈ ಪ್ರಮುಚ್ಯತೆ. ಅದು ಫಸ್ಟ್ ಲೈನ್ ಒಂಚೂರು ತಪ್ಪಾಯ್ತು ಮಾತಾಜಿ. ಅದು ಆಮೇಲೆ ಆಮೇಲೆ ಹೇಳಿದ್ರು ಸರಿಗೆ. ಧನ್ಯವಾದಗಳು. ಧನ್ಯವಾದ. ಪೂರ್ಣಿಮಾ ಮಾತಾಜಿ ಹಾ ಮಾತಾಜಿ. ಹೇಳಿದ್ರು ಅವರು. ಹೇಳಿದ್ದು. ರಂಜನಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಬುದ್ಧಿರ್ಜ್ಞಾನಂ ಸಮ್ಮೋಹ ಕ್ಷಮಾ ಸತ್ಯಂ ತಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮಿ ಸಾಯಿ ಲಕ್ಷ್ಮಿ ಮಾತಾಜಿ ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿದಃ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಗೀತಾ ಎನ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಮಹರ್ಷಯಂ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತ ಮದ್ಭಾವಾ ಮಾನಸಾ ಜಾತಃ ಯೇಷಾಹಂ ಲೋಕ ಇಮಂ ಪ್ರಜಃ. ಮಾತಾಜಿ ಜಾತಾಹ ತಾ ದೀರ್ಘ ಇದೆ. ಆಮೇಲೆ ಜಾತಾಹ. ಏಷಾಂ 4ನೇ ಲೈನು ಮೊದಲನೇ ವರ್ಡ್. ಹಾ ಮಾತಾಜಿ. ಏಷಾಂ ಲೋಕ ಇಮ ಪ್ರಜಾಃ. ಇನ್ನೊಮ್ಮೆ ಮದ್ಭಾವಾ ಮಾನಸಾ ಜಾತಃ ಯೇಷಾಂ ಲೋಕ ಇಮಾಂ ಪ್ರಜಃ. ಯೇಷಾಂ ಲೋಕ ಇಮಾ ಪ್ರಜಾಃ. ಯೇಷಾಂ ಲೋಕ ಇಮಾಂ ಪ್ರಜಾಃ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಚೆಲುವಮ್ಮ ಮಾತಾಜಿ ಹರೇ ಕೃಷ್ಣ ಚಂದ್ರಕಲಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. 7ನೇದಲ್ವಾ ಮಾತಾಜಿ? 7ನೇದು. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಮಾತಾಜಿ ಹೇಳಿ ಮಾತಾಜಿ. ಹೇಳಿ. ಶ್ಲೋಕ 8 ಹೇಳಿ. ಮಾತಾಜಿ ಯಾವ್ದು ಮಾತಾಜಿ? 8. ಅಹಂ ಸರ್ವಸ್ಯ ಪ್ರಭುವು ಮತಂ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ ಅಯ್ಯೋ. ಹರೇ ಕೃಷ್ಣ ಮಾತಾಜಿ. 10ನೇದಲ್ವಾ ಮಾತಾಜಿ? 9. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದಗಳು. ಧನ್ಯವಾದ. ಪೂರ್ಣಿಮಾ ಮಾತಾಜಿ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂತಂ ಯೇನ ಮಾಮುಪಯಾಂತಿ ತೇ. ಹರೇ ಹರೇ ಕೃಷ್ಣ. ರಂಜನಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಾಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸಾಯಿ ಲಕ್ಷ್ಮಿ ಮಾತಾಜಿ ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರ. ಅರ್ಜುನ ಉವಾಚ ಹೇಳಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ವಿ ಮಂಗಳ ಮಾತಾಜಿ
ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಪರಂ ಬ್ರಹ್ಮ ಅರ್ಜುನ ಉವಾಚ. 12 ಅಯ್ಯೋ 13 13 ಮಾತಾಜಿ. ಇದಾ ಮಾತಾಜಿ? 13 ಹೇಳಿ. ಆಹುಸ್ತ್ವ. ಮಾತಾಜಿ ಹರೇ. ಆಹುಷ್ಟಾಂ ಹೃಷ್ಟಯಂ ಸರ್ವೇ ದೇವರ್ಷಿ ನಾರದಸ್ತದಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಮಾತಾಜಿ ಅದು ಆಹುಸ್ತ್ವಾ ಋಷಯ ಸರ್ವೇ ಅಥವಾ ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿರ್ ನಾರದಸ್ತಥಾ. ಆಹುಸ್ತ್ವಾರ್ ಋಷಯಸ್ ಆಹುಸ್ತ್ವಾಂ ಋಷಯಸ್ ಸರ್ವೇ ಸರ್ವೇ ದೇವರ್ಷಿ ನಾರದ ದಸ್ತದ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವಿಷಿ ಮೇ. ಹರೇ ಕೃಷ್ಣ. ಹರೇ ಗೀತಾಯನ್ ಮಾತಾಜಿ. ಹರೇ ಕೃಷ್ಣ ಗೀತಾಯನ್ ಮಾತಾಜಿ. ಮಾತಾಜಿ. ಶ್ಲೋಕ 14. ಸರ್ವಮೇತತ್ ಋತು ಮನ್ಯೆ ಯನ್ಮಾಂ ವದಸಿ ಕೇಶವ ನಾಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಸ್ವಯಮೇವಾತ ವಾತ್ಮನಾತ್ಮಾನಂ ವೇತಂ ತಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮ ವಿಭೂತಯಃ ಯಾಭಿರ್ವಿರ್ಭೂತಿಭಿರ್ಲೋಕಾನ್ ಇಮಾನ್ ಸ್ವಂ ವ್ಯಾಪ್ಯ ತಿಷ್ಠಸಿ. ಮಾತಾಜಿ. ಯಾಭಿರ್ವಿಭೂತಿಭಿರ್ಲೋಕಾನ್ ಯಾಭಿರ್ವಿಭೂತಿಭಿರ್ಲೋಕಾನ್ ವಿಭೂತಿಭಿರ್ಲೋಕಾನ್. ಎಸ್ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. 17ನೇ ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವನ್ಮಯ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ. ಎಷ್ಟನೇದ್ ಮಾತಾಜಿ? 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ರಂತ್ಯೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಸ್ತ್ಯಂತೋ ಅಷ್ಟೇ. ನಾಸ್ತ್ಯಂತೋ ವಿಸ್ತರಿಸ್ತಾನೆ. ಅತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. 20 ಹೇಳಿ. ಅಹಮಾತ್ಮಾ ಗುಢಾಕೇಶ ಸರ್ವಭೂತಾಶಯಸ್ಮಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತಯೇವ ಚ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸರ್ವಭೂತ ಶಯ ಸ್ಥಿತಃ. ಸ್ಮಿತಃ ಅಲ್ಲ, ಸ್ಥಿತಃ. ಅದು ಎರಡನೇ ಲೈನು. ಸರ್ವಭೂತ ಶಯ ಸ್ಥಿತಃ.
सर्वभूताशयस्थितः हरे कृष्ण आदिश्च मध्यं च भूतानामान्त एव च भूतानाम् अन्त एव च ಭೂತಾನಾಮಂತ ಏವ ಚ. ಹರೇ ಕೃಷ್ಣ. ಶ್ಲೋಕ 21 ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಯಾವ ಶ್ಲೋಕ ಮಾತಾಜಿ? 21. 21. ಓಕೆ ಮಾತಾಜಿ. ಶ್ಲೋಕ 21. ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಹರೇ ಕೃಷ್ಣ. ಶ್ಲೋಕ 22 ಧನ್ಯವಾದಗಳು. ರಂಜನಾ ಮಾತಾಜಿ ಹೇಳಿದ್ರ? ಹೌದು ಮಾತಾಜಿ ಹೇಳಿದ್ರು. ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 22. 21 ಮಾತಾಜಿ. 22. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆಯಲ್ಲ. ಇವಾಗ ಹೊಸದಾಗಿ ಹಾಕ್ಸಿದೆ ಮಾತಾಜಿ. ವೈಫೈ ಹಾಕ್ಸಿದೆ. ಶ್ಲೋಕ 23 ವಿ ಮಂಗಳಾ ಮಾತಾಜಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 23 ವಿ ಮಂಗಳಾ ಮಾತಾಜಿ ಶ್ಲೋಕ 23. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಕೇಳಿಸ್ತಿದ್ಯಾ ಮಾತಾಜಿ? 23ನೇ ಶ್ಲೋಕ ಹೇಳಿ. ರುದ್ರಾಣಂ ಶಂಕರಶ್ಚಾಸ್ಮಿ ವಿತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಂ ಶಿಖರಿಣಾಮಹಂ. ಮೇರು ಅಷ್ಟೇ, ಮೇರು ಇಲ್ಲ. ಮೇರು ಶಿಖರಿಣ. ಸೌಂಡ್ ಫುಲ್ ಕಮ್ಮಿ ಇದೆ. ಕೇಳಿಸ್ತಾ ಮಾತಾಜಿ ನಿಮ್ಗೆ? ನಮಗ್ ಚೆನ್ನಾಗಿ ಕೇಳುತ್ತಲ್ಲ. ನೀವು ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ. ನನಗೆ ಕೇಳಿಸ್ತಾ ಇಲ್ಲ ಮಾತಾಜಿ, ಅದಕ್ಕೆ ನೀವು ಮಾತಾಡೋದೇನು ನೀವು ಕೇಳಿಸ್ತಿಲ್ಲ. ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ. ಏನೋ ಮಾಡ್ದೆ ಫೋನು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ನೀವೇ ಹೇಳ್ತಾರದು ಏನು ಕೇಳಿಸ್ತಾನೆ ಇಲ್ಲ ಮಾತಾಜಿ. ಏನು ಮಾಡಿದೆ ಇದೇನ್ ನೋಡ ಅಶ್ವಿನಿ ಒಂಚೂರು. ವೆಂಕಟೇಶ್ ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಾತಾಜಿ 24 ಮಾತಾಜಿ. ಶ್ಲೋಕ 24. ಪುರೋದಸಾಂ ಚ ಮುಖ್ಯಂ ವಾಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾಯನ್ ಮಾತಾಜಿ ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಗಿರಾಮಸ್ಮೇಕಂ ಅಕ್ಷರಂ ಹಂಗೂ ಹೇಳಿ. ಗಿರಾಮಸ್ಮೇಕಂ ಅಕ್ಷರಂ ಹಂಗೆ. ಯಜ್ಞಾನಂ ಜಪಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯಃ. ಹರೇ ಕೃಷ್ಣ. ಮಂಜುಳಾ ಸಿಎಂ ಮಾತಾಜಿ. ಮಂಜುಳಾ ಸಿವಿ ಮಾತಾಜಿ. ಮಾತಾಜಿ. ಮಾತಾಜಿ 26. ಅಶ್ವತಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು.
ಅಲ್ಲಿ ಅಶ್ವತ್ಥಃ ಅಂತ ಪೂರ್ತಿ ಹೇಳ್ಬಾರ್ದು. ಅಶ್ವತ್ಥ ಸರ್ವ ವೃಕ್ಷಾಣ ಅರ್ಧ ಹಾಫ್ ಹೇಳ್ಬೇಕು. ಮಧ್ಯ ಇರೋದು ವಿಸರ್ಗನ ಫುಲ್ ಹೇಳ್ಬಾರ್ದು. ಹರೇ ಕೃಷ್ಣ. ಇನ್ ಕೊನೆ ನಾರದ ಅದು ಪೂರ್ತಿ ಹೇಳ್ಬೇಕು. ಇಲ್ಲಿ ಮಧ್ಯ ಆತರ ವಿಸರ್ಗ ಬಂದ್ರೆ ಅಶ್ವತ್ಥ ಅನ್ಬೇಕು. ಹರೇ ಕೃಷ್ಣ. ಕವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಶ್ಲೋಕ ರೆಡ್ಡಿ ಬಂದು 27. ಉಚ್ಚೈಶ್ರವ ಸಂಶ್ವಾಸಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಾಂ ಚ ನರಾಧಿಪಂ. ಫಸ್ಟ್ 2 ಲೈನ್ಸ್ ಕರೆಕ್ಟ್ ಬರ್ಲಿಲ್ಲ ಮತ್ತೆ ಇನ್ನೊಂದ್ಸಲಿ ಹೇಳಿ. ಉಚ್ಚೈಶ್ರವ ಸಂಶ್ವಾನಾಂ ಕರೆಕ್ಟಾ ಮಾತಾಜಿ? ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನಾರಾಣಾಂ ಚ ನರಾಧಿಪಂ. ಕರೆಕ್ಟ್. ಶ್ಲೋಕ 28 ಹೇಳ್ಬಿಡ್ಲಾ? ಹೇಳಿ ಮಾತಾಜಿ. 28 ಹೇಳ್ಬಿಡ್ತೇನೆ. ಶ್ಲೋಕ 28. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಶ್ಲೋಕ 19 ಭಾಗ್ಯಲಕ್ಷ್ಮಿ ಮಾತಾಜಿ. ಹೇಳಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲ್ವಮ್ಮ ಮಾತಾಜಿ ಹೇಳಿ. ಚೆಲ್ವಮ್ಮ ಮಾತಾಜಿ ಶ್ಲೋಕ 29. ಅನಂತಾಶ್ಮಿ ನಾಗಾನಾಂ ವರುಣೋ ಯಾದಸಮಃ ಯಾದಸಾಮಹಂ ಪಿತೃಣಾಮರ್ಯಾಮ ಚಾಸ್ಮಿ ಯಮಃ ಸಂಯಮಾತಮಹಂ. ಫಸ್ಟ್ ಲೈನು ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಂ ಅರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಅನಂತಶ್ಚಾಸ್ಮಿ ಹೇಳ ಮಾತಾಜಿ. ಹೇಳಿ ಇನ್ನೊಂದ್ಸಲ ಹೇಳಿ. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಮಾತಾಜಿ ಸಂಯಮತಾಮಹಂ. ಸಂಯಮಾತಮಹಂ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಹ್ಲಾದ ಚಾಸ್ಮಿ ದೈತಾನಾಂ ಕಾಲಂ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರ ದ್ರೋಹಂ ವೈನತೇಯಂಚ ಪಕ್ಷಿಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 31 ಭಾಗ್ಯಲಕ್ಷ್ಮಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಬಂದಿದ್ದಾರೆ. ಪದ್ಮಾಮಯ್ಯ ನಿರ್ಮಲಾ ಬಂದಿದ್ದಾವೆ ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಮಾತಾಜಿ ಯಾವುದು? ಶ್ಲೋಕ 31. ಪಾವತಾಮಸ್ಮಿ ರಾಮಶಸ್ತ್ರಮೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ತೋತ್ರಸಾಮಸ್ಮಿ ಜಾಹ್ನವಿ. ಶ್ರೋತಸಾಮಸ್ಮಿ ಜಾಹ್ನವಿ. ಹರೇ ಕೃಷ್ಣ. ಪದ್ಮಾಮಯ್ಯ ಮಾತಾಜಿ.
ಮಾತಾಜಿ ಕವಿತಾ ರೆಡ್ಡಿ ಕರೆದ್ರಲ್ಲ, ಹೇಳಿ ಮಾತಾಜಿ, ಹೇಳಿ. ಶ್ಲೋಕ 32. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಮಯ್ಯ ಮಾತಾಜಿ. ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋಮುಖಃ. ಹರೇ ಕೃಷ್ಣ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿದ್ರು. ಹೇಳಿದ್ದೀನಿ, ಇನ್ನೊಂದು ಓದ್ಲಾ? ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಒಂದ್ ನಿಮಿಷ. ನಿರ್ಮಲಾ ಮಾತಾಜಿ ನೀವು ನಂತರ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಬೃಹತ್ 34 ಶ್ಲೋಕ 34. ಮೃತ್ಯ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀರ್ವಾಕ್ ಚ ನಾರೀಣಾಂ ಮೃತಿರ್ಮೇಧಾ ಧೃತಿ ಕ್ಷಮಾ. ಹರೇ ಕೃಷ್ಣ ಮಾತಾಜಿ. ಸರಿತಾ? ಸ್ವಲ್ಪ ಶ್ರೀರ್ವಾಕ್ ಅದೊಂದು ಶ್ರೀರ್ವಾಕ್ ಚ ನಾರೀಣಾಂ. ಬಾಕಿ ಸರಿ ಇತ್ತು. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ ಹೇಳಿ. 35 ಮಾತಾಜಿ. ಬೃಹತ್ ಸಾಮಾ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಾಂ ಮಾಸಾನಾಂ ಮಾರ್ಗಶೀರ್ಷೋಹಾಂ ಋತುನಾಂ ಕುಸುಮಾಕರಃ. ಹರೇ ಕೃಷ್ಣ. ಮಂಜುಳಮ್ಮ ಸಿವಿ ಮಾತಾಜಿ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 36ನೇ ಶ್ಲೋಕ. ಓಕೆ ಮಾತಾಜಿ. ದ್ಯೋತ್ಯಂ ಛಲಯಾತಾಮಸ್ಮಿ ತೇಜಸ್ತಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವಾತಮಹಂ. ಸತ್ವವತಾಮಹಂ. ಸತ್ವಂ ಸತ್ವವತಾಮಹಂ. ವಾತ ಅಂದ್ರಿ ವತ. ಸತ್ವಂ ಸತ್ವವತಾಮಹಂ. ಎಸ್ ಕರೆಕ್ಟ್. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಹರೇ ಕೃಷ್ಣ. ರಂಜನಾ ಮಾತಾಜಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. 40 ಶ್ಲೋಕ ಮಾತಾಜಿ. 40 ಶ್ಲೋಕ 40. ನಾತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂ ತಪ ಏಷ ತುದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 41. ಯದ್ಯದ್ ವಿಭೂತಿಮತ್ ಸತ್ವಂ
श्रीमदुर्जितमेव वा तद्देव गच्छ त्वं मम तेजोष ಸಂಭವಂ. ಮೂರನೇಲೇನು ತತ್ತದೇವಾವ ಗಚ್ಚತ್ವಂ. ತತ್ತದೇವಾವ ಗಚ್ಚತಂ ತ್ವಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. 47 ಅಥವಾ ಬಹು ದೈತ್ಯೇನ ಕಿಂ ಜ್ಞಾತೇನ ಅರ್ಜುನ ವಿಷ್ಟಬಾಹೇಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಷ್ಟಭ್ಯಾಹ ಮಿದಂ ಕೃಷ್ಣಂ. ವಿ ಮಂಗಳ ಮಾತಾಜಿ. ಆಯ್ತು, ಮುಗೀತು ಮಾತಾಜಿ. 42ನೇ ಶ್ಲೋಕವನ್ನು ಹೇಳಿಸುದು ಮಾತಾಜಿ. ವಿ ಮಂಗಳ ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭಾವ್ಯಾಮಿದಂ ಕೃತ್ಯಂ ಏಕಂಶೇನ ಸ್ಥಿತೋ ಜಗತ್. ವಿಷ್ಟಭ್ಯಾಹ ಮಾತಾಜಿ. ವಿಷ್ಟಭ್ಯಾಹ ಮಿದಂ ಕೃಷ್ಣಂ. ವ್ಯಾವ್ಯಂ ಕೃಷ್ಣಂ ಏಕಂಶೇನ ಸ್ಥಿತೋ ಜಗತ್. ಸರಿ ಆಯ್ತಾ? ಕೇಳ್ಸತ್ತ ಸರಿಗೆ? ಹಾ ಮಾತಾಜಿ. ಅದು ಇದು ಮಾಡ್ಬಿಟ್ಟಿದ್ದಾರೆ ಮಾತಾಜಿ ಮಕ್ಳು ಯಾರು ಎತ್ಕೊಂಡು. ಮ್ಯೂಟ್ ಮಾಡಿ. ಓಕೆ. ವೆಂಕಟೇಶ್ ಪ್ರಭುಜಿ. ಗೀತಾ ಎನ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಮತ್ತೆ ಶ್ಲೋಕ 42 ಮಾತಾಜಿ. ಹೌದು ಪ್ರಭುಜಿ. ಹಾ ಮಾತಾಜಿ. ಶ್ಲೋಕ 42. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಆಯ್ತು ಮಾತಾಜಿ. ಮಾತಾಜಿ ಆಯ್ತು. ಎಲ್ಲರಿಗೂ ಒಟ್ಟಿಗೆ ಹೇಳ್ಬಿಡಿ ಇದು. ಓಂ ತತ್ಸತ್. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದಶಮೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಈಗ 11ನೇ ಅಧ್ಯಾಯಕ್ಕೆ ಹೋಗೋಣ. ವಿಶ್ವರೂಪ ದರ್ಶನ ಯೋಗ. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪ ದರ್ಶನ ಯೋಗಃ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಉವಾಚ ಮದನುಗ್ರಹಾಯ ಮತ್ ಅನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ಯತ್ವಯ ಉಕ್ತಂ ವಚಸ್ತೇನ ವಚಃ ತೇನ ಮೋಹೋಯಂ ಮೋಹಃ ಅಯಂ ವಿಗತೋ ವಿಗತಃ ಮಮ ಮಮ. ಅರ್ಜುನ ಹೇಳ್ತಾನೆ,
ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲ ನೀನ್ ರಹಸ್ಯವಾದ ಆಧ್ಯಾತ್ಮಿಕ ವಿಷಯನೆಲ್ಲ ಹೇಳ್ದೆ, ಅದ್ ಕೇಳದ್ಮೇಲೆ ನನ್ನ ಮೋಹ ನಾಶ ಆಯಿತು. ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಶ್ಲೋಕ 2. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ಥ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಭವಾಪ್ಯಯೌ ಭವ ಅಪ್ಯಯೌ ಹಿ ಭೂತಾನಾಂ ಶ್ರುತೌ ಶ್ರುತೌ ವಿಸ್ತರಶೋ ಮಯಾ ವಿಸ್ತರಶಃ ಮಯಾ ತ್ವತ್ತ ಕಮಲಪತ್ರಾಕ್ಷ ತ್ವತ್ತಃ ಕಮಲಪತ್ರ ಅಕ್ಷ ಮಹಾತ್ಮ್ಯಂ 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 ಅಪಿ ಮಹಾತ್ಮ್ಯಮಪಿ ಮಹಾತ್ಮ್ಯಂ ಅಪಿ ಚ ಚಾವ್ಯಯಂ ಚ ಅವ್ಯಯಂ. ಅನುವಾದ: ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಎಲ್ಲ ಪ್ರತಿಯೊಂದು ಜೀವಿ ಹುಟ್ಟು ಸಾವಿನ ವಿಷಯ ಎಲ್ಲ ನಿನ್ನಿಂದ ಕೇಳ್ಕೊಂಡೆ, ವಿವರವಾಗಿ ಕೇಳ್ಕೊಂಡೆ. ಎಂದೂ ಕೊನೆಯಾಗದೆ ಇರೋ ಅನ್ಲಿಮಿಟೆಡ್ ವೈಭವಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ಥ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ
भावाप्ययो यो हि भूतानां श्रुतौ विस्तरशो मया त्वत्तः कमलपत्राक्ष महात्म्यामपि चाव्ययम् कमलप्रत्याक्ष महात्म्यैमपि चाव्ययम् भवाप्ययौ हि भूतानां श्रुतौ विस्तरशो मया त्वत्तः कमलपत्राक्ष महात्म्यामपि चाव्ययम् भवाप्ययो हि भूतानां श्रुतौ विस्तरशो मया कमलपत्राक्ष महात्म्यामपि चाव्ययम् भवाप्ययौ हि भूतानां श्रुतौ विस्तरशो मया त्वत्तः कमलपत्राक्ष महात्म्यामपि चाव्ययम् भावाप्ययो विस्तरशो मया कमलपत्राक्ष महात्म्यामपि चाव्ययम् ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಮ್ಯೂಟಲ್ ಇದ್ದೀರಾ ವೀಣಾ ಮಾತಾಜಿ? ಹಾ ಮಾತಾಜಿ. ಶ್ರವಂತಿ ಮಾತಾಜಿ, ಶ್ರವಂತಿ ಮಾತಾಜಿ, ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತ ವಚಸೇನ ಮೋಹಾಯಂ ವಿಗತೋ ಮಮ. ಯತ್ವಯೋಕ್ತಂ ವಚಸೇನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಪದ್ಮಮಯ್ಯ ಮಾತಾಜಿ ಹೇಳಿ. ಪದ್ಮಮಯ್ಯ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ವಾಚ ಮದನುಗ್ರಹಾಯ ಪರಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಶ್ಲೋಕ 2 ಹೇಳಿ. 2 ಶ್ಲೋಕ 2 ಹೇಳಿ. ಭವಪ್ಯಯೌ ಯಾಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವತಃ ಕಮಲಪತ್ರಾಕ್ಷ ಮಹತ್ಯಾಮಪಿ ಚಾವಯಂ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಮಹಾತ್ಮ್ಯ ತಾಗೆ ಮಾವತ್ತು ಯಾವತ್ತು 2 ಇದೆ. ಮಹಾತ್ಮ್ಯ. ಚಾವಯಂ. ಹರೇ ಕೃಷ್ಣ. ಹರೇ ಕೃಷ್ಣ.
ಗೀತಾ ಎಂ ಮಾತಾಜಿ ಶ್ಲೋಕ ಯಾವ್ದಾದ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಮ್ಮ ಸಿವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಸೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಹಂ. ಹರೇ ಕೃಷ್ಣ. ಚಾವ್ಯಯಂ ಮಹಾತ್ಮ್ಯಾಮಪಿ ಚಾವ್ಯಯಂ. ಮಹಾತ್ಮ್ಯಾಮಪಿ ಚಾವ್ಯಯಂ. ಹರೇ ಕೃಷ್ಣ. ಸ್ರವಂತಿ ಮಾತಾಜಿ 2ನೇ ಶ್ಲೋಕ ಹೇಳಿ. ಮಾತಾಜಿ. ಶ್ಲೋಕ 2. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಧನ್ಯವಾದಗಳು ಮಾತಾಜಿ. ಶ್ಲೋಕ ಯಾವ್ದಾದ್ರು ಹೇಳಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 2. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ವ ಕಮಲ ಪ್ರತ್ಯಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ತ್ವತ್ತ ಕಮಲ ಪತ್ರಾಕ್ಷ. ಮಾತಾಜಿ ತ್ವಾ ಇದೆ, ನೆಕ್ಸ್ಟ್ ತಾಗೆ ತಾಗುತ್ತಿದೆ. ತ್ವತ್ತ ನಾನು ಅಲ್ಲಿ ವಾ ಇದೆಯಲ್ಲ ಮಾತಾಜಿ, ತಾಗೆ ಮೊದಲನೇ ಅಕ್ಷರ ಮೊದಲನೇ ತ್ವಾ ಇದೆ. ತ್ವಾ ಹೇಳ್ಬೇಕು. ತ್ವತ್ತಃ ಅನ್ಬೇಕು. ತ್ವತ್ತಃ ಕಮಲ ಪತ್ರಾಕ್ಷ ಮಹಾತ್ಮ್ಯಾಮಪಿ ಚಾವ್ಯಯಂ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗೋಣ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತದ್ ಏವಂ ಏತತ್ ಯಥಾ ತತ್ವಮಾತ್ಮಾನಂ ಆತ್ಮಾನಂ ಯಥಾ ಆತ್ಮತ್ವಂ ಆತ್ಮಾನಂ ಪರಮೇಶ್ವರ ಪರಮ ಈಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಅನುವಾದ: ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಪುರುಷೋತ್ತಮ, ನೀನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನ ಕಾಣ್ತಾ ಇದ್ದೀನಿ. ಆದ್ರೆ ವಿಶ್ವದ ಅಭಿವ್ಯಕ್ತಿಯಲ್ಲಿ, ಪ್ರಪಂಚದಲ್ಲಿ ನೀನ್ ಹೇಗ್ ಕಾಣಿಸ್ಕೋತೀಯಾ, ಹೇಗೆ ಪ್ರವೇಶ ಮಾಡಿದ್ಯಾ, ಅದನ್ನ ಕಾಣಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏವಮೇತದ್ಯಥಾ ತತ್ವಂ ಏವಮೇತದ್ಯಥಾ ತತ್ವಂ ಅಂತಿಲ್ಲಿದೆ. ಇಲ್ಲಿ ದ್ಯಥಾ ಇದೆ. ಅಲ್ಲಿ
ಏವಮೇತದ್ ಯಥಾ ತತ್ವಂ. ವರ್ಡನ ಸೇರಿಸ್ಬಿಟ್ರು. ಏವಮೇತದ್ ಯಥಾ, ಇಲ್ಲಿ ತಾ ಈ ಕಡೆ ಬಂದ್ಬಿಟ್ಟದೆ ಬುಕ್ ಏವಮೇತದ್ ಯಥಾ ತತ್ವಂ. ಆತ್ಮಾನಂ ಪರಮೇಶ್ವರ. ಆತ್ಮಾನಂ ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ. ಐಶ್ವರಂ ಪುರುಷೋತ್ತಮ. ಏವಮೇತದ್ ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಐಶ್ವರಂ ಪುರುಷೋತ್ತಮ. ಏವಮೇತದ್ ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತದ್ ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಪುರುಷೋತ್ತಮ. ಶ್ಲೋಕ 4. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ತೇ ರೂಪಂ ತೇ ತತಃ ಮೇ ಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ದರ್ಶಯ ಆತ್ಮಾನಂ ಅವ್ಯಯಂ. ಅನುವಾದ. ಓ ಪ್ರಭುವೇ ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಭಗವಂತನ್ ಕೇಳ್ತಾ ಇದ್ದಾನೆ, ನಿನಗೆ ನಾನು ನಿನ್ನ ವಿಶ್ವರೂಪ ನೋಡ್ಬೋದು ಅಂತ ನಿನಗನ್ಸಿದ್ರೆ ಆ ಅಪರಿಮಿತ ವಿಶ್ವರೂಪನ ನನಗ್ ತೋರಿಸು ಅಂತ ಕೇಳ್ತಾ ಇದ್ದಾನೆ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಮನ್ಯಸೆ ಯದಿ ತಚ್ಚಕ್ಯಂ
मया द्रष्टुमिति प्रभो योगेश्वर ततो मे त्वं दर्शयात्मानमव्ययम् मन्यसे यदि यत्तच्चक्यं मया द्रष्टुमिति प्रभो योगेश्वर ततो मे त्वं दर्शयात्मानमव्ययम् मन्यसे यदि तच्चक्यं मया द्रष्टुमिति प्रभो योगेश्वर ततो मे त्वं दर्शयात्मानमव्ययम् मन्यसे यदि तच्चक्यं मया द्रष्टुमिति प्रभो योगेश्वर ततो मे त्वं दर्शयात्मानमव्ययम्. हरे कृष्ण. माताजी ಹೇಳ್ಸಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಆಗಿದ್ದೇನೆ, ಹೇಳಿ. ಮತ್ತೆ ಚೆಲುವಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ, ಚೆಲುವಮ್ಮ ಮಾತಾಜಿ. ಮಾತಾಜಿ ನಾನು ಹೇಳ್ತಿದ್ದೀನಿ, ಹೇಳಿ ಮಾತಾಜಿ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏವಮೇತಾತ್ಯದಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಮೂರನೇ ಲೈನ್ ದ್ರಷ್ಟುಮಿಚ್ಛಾಮಿ, ಧ್ರುವ ಇಲ್ಲ, ದ್ರ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಹೇಳಿ. ಚಂದ್ರಕಲಾ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ. ಶ್ಲೋಕ 3. ಏವಮೇತದ್ಯ ತತ್ವಂ ಆತ್ಮಾನಂ ಪರಮೇಶ್ವರ ದುಷ್ಟಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ, ಗೀತಾ ಎಂ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? ಮೂರನೇದು. ಏವಮೇ ಏತಾದ್ಯಾಥ ತ್ವಂ ಆತ್ಮನಂ ಪರಮೇಶ್ವರ ದೃಷ್ಟಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಏವಮೇತದ್ಯಥಾ ತತ್ವಂ. ಏವಮೇತದ್ಯಥಾ ತತ್ವಂ. ಏವಮೇತದ್ಯಥಾ ತತ್ವಮ. ಕರೆಕ್ಟ್. ಸರಿ ಬಂತ ಮಾತಾಜಿ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ಮೂರನೇದು ದ್ರಷ್ಟುಮಿಚ್ಛಾಮಿ ತೇ ರೂಪಂ. ದ್ರಷ್ಟು. ಮಲ್ಲಜಮ್ಮ ಮಾತಾಜಿ ಇನ್ನೊಮ್ಮೆ ಹೇಳಲಿಕ್ಕಿದೆ ನಿಮ್ಗೆ. ಮಲ್ಲಜಮ್ಮ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇರೋ ಸ್ವಲ್ಪ ಇದು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾವ್ದು ಮಾತಾಜಿ? 3 4? 3. ಹೇಳ್ತೀನಿ. ಹರೇ ಕೃಷ್ಣ. ಹೇಮಂಡಿ ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಐಶ್ವರ್ಯಂ ಇಲ್ಲ, ಐಶ್ವರಂ. ಐಶ್ವರಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ, ಮಂಜುಳಮ್ಮ ಮಾತಾಜಿ, ಪದ್ಮಮ್ಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. 4ನೇದು ಹೇಳ್ಬೇಕು ಮಾತಾಜಿ. 4ನೇ ಶ್ಲೋಕ. ಆಯ್ತು ಮಾತಾಜಿ.
मन्यसे यदि तच्चक्यं मया द्रष्टुमिति प्रभो योगेश्वरत्ततो मे त्वं दर्शयात्मानमव्ययम्. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಮಂಜುಳಮ್ಮ ಮಾತಾಜಿ ಹೇಳಿ. मन्यसे यदि तच्चक्यं मया द्रष्टुमिति प्रभो योगेश्वरत्ततो मे त्वं दर्शयात्मानमव्ययम्. ಧನ್ಯವಾದಗಳು. ಪದ್ಮಮಯ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 4. ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭು ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ನೀವು ಹೇಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರೂಪಾ ಕುಡಲ್ ಮಾತಾಜಿ ಹೇಳ್ತೀರಾ ಮಾತಾಜಿ ನೀವು? ರೂಪಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ಹೇಳಿ. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ. ಸರಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಶತಶಃ ಅಥ ಶತಶೋಥ ಶತಶಃ ಅಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣ ಕೃತೀನಿ ಚ ನಾನಾವರ್ಣ ಆಕೃತೀನಿ ಚ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೃತೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ಕೋಟ್ಯಂತರ ವಿವಿಧ ದಿವ್ಯ ಹಾಗೂ ಬಹುವರ್ಣೀಯ ರೂಪಗಳನ್ನು ನೋಡು. ಈಗ ಅವನ ವಿಶ್ವರೂಪ ದರ್ಶನ ತೋರಿಸ್ತಾ ಇದ್ದಾನೆ. ಎಲ್ಲ ಸಿರಿಗಳನ್ನು ಕೋಟ್ಯಾಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು ಅಂತ ಹೇಳ್ತಾರೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಶ್ರೀ ಭಗವಾನುವಾಚ
पश्य पश्य मे पार्थरूपाणि शतशोथसहस्रशः नानाविधानि दिव्यानि नानावर्णकृतीनि च। श्रीभगवानुवाच पश्य मे पार्थरूपाणि शतशोथसहस्रशः नानाविधानि दिव्यानि नानावर्णाकृतीनि च। श्रीभगवानुवाच पश्य मे पश्य मे पार्थरूपाणि शतशोथसहस्रशः नानाविधानि नानाविधानि दिव्यानि दिव्यानि नानावर्णकृतीनि नानावर्णाकृतीनि च। लोकाರು पश्यादित्यान् वसून् रुद्रान् अश्विनौ मरुतस्तथा बहून्यदृष्टपूर्वाणि पश्याश्चर्याणि भारत। पश्य आदित्यान् वसून् रुद्रान् अश्विनौ मरुतस्ततः बहूनि अदृष्ट पूर्वाणि पश्य आश्चर्याणि ಭಾರತ. ಭರತ ವಂಶದವರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲಾ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು. ಈವರೆಗೆ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಅವನಲ್ಲಿ ತೋರಿಸ್ತಾ ಇದ್ದಾನೆ. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಎಲ್ಲರೂ ನನ್ನಲ್ಲಿ ಇದ್ದಾರೆ ನೋಡಿ. ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು, ನನ್ನಲ್ಲಿ ನೋಡು ಅಂತ ಇದ್ದಾನೆ. ಈವರೆಗೆ ಯಾರು ನೋಡದೇ ಇರುವ, ಕೇಳದೇ ಇರೋ ಆಶ್ಚರ್ಯಗಳನ್ನ ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ रुद्रान् अश्विनौ मरुतस्तथा बहून्यदृष्टपूर्वाणि पश्याश्चर्याणि भारत। पश्याश्चर्याणि भारत। पश्यादित्यान् वसून् रुद्रान् अश्विनौ मरुतस्तथा पश्यादित्यान् वसून् रुद्रान् अश्विनौ मरुतस्तथा बहून्यदृष्टपूर्वाणि पश्याश्चर्याणि भारत। पश्याश्चर्याणि भारत। पश्यादित्यान् वसून् रुद्रान् अश्विनौ मरुतस्तथा बहून्यदृष्टपूर्वाणि 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 पश्याश्चर्याणि भारत। ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಮಾತಾಜಿ ಪ್ರವೀಣ ಮಾತಾಜಿ. ಏನಾಯ್ತು?
ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೋಗಿ 5th ಒಂದು 6th ಮಾತಾಜಿ. ಎಲ್ಲ ಇದ್ದಾರೆ ಮಾತಾಜಿ 5ನೇದು ಹೇಳಿ ಮಾತಾಜಿ. 5ನೇದು. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ. ಹೇಳಿ 6ನೇದು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾನಿ ಭಾರತ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಕೃತೀನಿ ಚ. ಧನ್ಯವಾದ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 5 ಹೇಳಿ. ರಂಜನಾ ಮಾತಾಜಿ ಶ್ಲೋಕ 5 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಜನಾ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರೂಪಾ ಕುಡಲ್ ಮಾತಾಜಿ. ರೂಪಾ ಕುಡಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಇಲ್ಲ, ಸಾಯಿಲಕ್ಷ್ಮಿ ಮಾತಾಜಿ. ಹೇಳಿ ಮಾತಾಜಿ. ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಕೃತಾನಿ ಚ. ಕೃತೀನಿ ಚ. ಹರೇ ಕೃಷ್ಣ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 6 ಭಗವಾನುವಾಚ ಪಶ್ಯ ಹರೇ ಕೃಷ್ಣ. ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಕೃತೀನಿ ಚ. ಹರೇ ಕೃಷ್ಣ. ರೇಖಾ ವಿಜಯಕುಮಾರ್ ಮಾತಾಜಿ 6 ಹೇಳಿ. ಶ್ಲೋಕ 6. ಧನ್ಯವಾದಗಳು ಹರೇ ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 6. ಪಶ್ಯಾದಿತಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯ ದೃಷ್ಟ್ವಾ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಎಲ್ಲ ಸರಿ ಇತ್ತು. ಅದೊಂದು ಪಶ್ಯಾದಿತ್ಯಾನ್, ಅದಕ್ಕೂ ತಾಗೆ ಪಶ್ಯಾನ ವಸೂನ ರುದ್ರಾನ್. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಸುಮಿತ್ರಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಂತಿ ಮಾತಾಜಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ
शतशोतसहस्रशः नानाविधानि दिव्यानि नानावर्णकृतीनि च. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ವಿ ಮಂಗಳ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಹೇಳಿ ಪ್ರಭುಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವ. ಮ್ಯೂಟ್ ಆಗುವುದು. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮಾತಾಜಿಯನ್ನು ಮ್ಯೂಟ್ ಮಾಡ್ತೀನಿ. ಯಾರು ಇವಾಗ ಹೇಳ್ತಾ ಇದ್ದದ? ಗೀತಾ ಎನ್. ಗೀತಾ ಎನ್. ಗೀತಾ ಎನ್ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಲಕ್ಷ್ಮೀ PM ಹೇಳಿ. ಹೇಳ್ತೀನಿ ಮಾತಾಜಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತು. ಯಾರಿಗೆ ಹೇಳಲಿಕ್ಕೆ, ಯಾರಿಗೆ ಹೇಳ್ಬೇಕನ್ಸುತ್ತೋ ಹೇಳಿ. 1-2 minutes. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ನಿಮ್ದು ನೆಟ್ವರ್ಕ್ ಸರಿ ಇಲ್ಲ ಮಾತಾಜಿ. ಮಂಜುಳಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಹೇಳಿ ಹೇಳಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಂಜನಾ ಮಾತಾಜಿ ಯಾವ್ದು ಹೇಳ್ತೀರಾ? ರಂಜನಾ. ಶ್ಲೋಕ 6. ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಇನ್ನು ಯಾವ್ದಾದ್ರು ಹೇಳಲಿಕ್ಕಿದೆಯಾ ಮಾತಾಜಿ? ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ನಾನು ಅರ್ಧ ಹೇಳ್ತೀನಿ ಮಾತಾಜಿ, ಪೂರ್ತಿ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಹೇಳಿ. ಹೇಳ ಮಾತಾಜಿ. ಹೇಳಿ, ಫುಲ್ ಹೇಳಿ. ಶ್ರೀ ಭಗವಾನ್ ಪಶ್ಯಮಿ ಪಾತ ರೂಪಾಣಿ ಶತಶೋತ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಧನ್ಯವಾದ. ಹರೇ ಕೃಷ್ಣ. ಮಲ್ಲಾಜಮ್ಮ ಮಾತಾಜಿ ಹೇಳಿ. ಮಾತಾಜಿ ಯಾವ್ದು ಹೇಳಿ ಮಾತಾಜಿ? ಯಾವ್ದ್ ಬೇಕಾದ್ರೆ ಹೇಳಿ ಮಾತಾಜಿ. ನಿಂಗೆ ಯಾವ್ದು ಇಷ್ಟ ನೋಡಿ. ಶ್ರೀ ಭಗವಾನುವಾಚ ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ. ಅಯ್ಯೋ ಸ್ಕ್ರೀನೇ ಹೊಟ್ಟೈತಲ್ಲ ಮಾತಾಜಿ. ಅಯ್ಯೋ, ನಾನ್ ಟ್ರೈ ಮಾಡಿದ್ರೆ ಹಾಗೆ ಇವತ್ತೆಲ್ಲ ನಂದು ಪ್ರಾಬ್ಲಮ್ ಆಯ್ತು. ಏನ್ ಮಾಡ್ತೀರಾ? ನಾನು ಹೇಳ್ತೀನಿ, ರಿಪೀಟ್ ಮಾಡಿ ಬೇಕಾದ್ರೆ. ಅಲ್ಲ, ಆಮೇಲೆ
ಇದು ಲೇಟ್ ಮಾತಾಡಿ ಏನಾಗಿದೆ ನನ್ ಫೋನ್ ಗೊತ್ತಿಲ್ಲ. ನಾನಾ ವಿಧಾನಿ ದಿವ್ಯಾನಿ ನಾನಾ ವಿಧಾನಿ ದಿವ್ಯಾಣಿ ನಾನಾ ವರ್ಣ ಕೃತೀನಿ ಚ ನಾನಾ ವರ್ಣ ಕೃತೀನಿ ಚ. ಆಯ್ತು ಅಷ್ಟೇ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹೇಳ್ತಿದ್ದೆ. ಹೇಳಿ ಮಾತಾಜಿ, ಹೇಳಿ ಹೇಳಿ. ಪಶ್ಯಾದಿತ್ತಾನಿ ವಸುದ್ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹುನ್ನೇ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಬಹೂನ್ಯ ದೃಷ್ಟ ಪೂರ್ವಾಣಿ. ಹರೇ ಕೃಷ್ಣ. ಸರಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಯಾವ್ದು ಹೇಳ್ತೀರಾ? ನಾನು 5ನೇ ಹೇಳಿದ್ದೆ ಮಾತಾಜಿ. 6ನೇ ಹೇಳಿ ಹೇಳಿ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವನ್ನೋ ಮರುತಸ್ತಥಾ ಬಹುನ್ಯ ದೃಷ್ಟ ಪೂರ್ವಾಣಿ ಪಶ್ಯಾಚಾರ್ಯಾಣಿ ಭಾರತ. ಎಸ್ ಎಸ್ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತಾ ಎಲ್ರದು? ಎಂಡ್ ಮಾಡೋಣ ಮಾತಾಜಿ. ಎಲ್ರಿಗೂ ಧನ್ಯವಾದಗಳು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿರುವ ಎಲ್ಲ ವೈಷ್ಣವ ಭಕ್ತ ವೃಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 7:45ಗೆ ಜೈ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರವೀಣ ಮಾತಾಜಿ. ನಿಮ್ಗೆ ಮಾತಾಜಿ, ನಾಳೆ ಬೆಳಿಗ್ಗೆ ನಿಮ್ದು ಶಿಷ್ಟಾಷ್ಟಕ ಇದೆಯಂತಲ್ವಾ ಇದರಲ್ಲಿ ಟೆಂಪಲ್ ಲಿಂಕ್ ಅಲ್ಲಿ ಅಲ್ವಾ ಮಾತಾಜಿ? ಅದಾದ್ಮೇಲೆ ನನಗೆ 10 ತತ್ವಗಳು ಓದಕ್ ಹೇಳಿದ್ದಾರೆ. ನನಗೆ ಅಲ್ಲೇ ಹಾಕಿರ್ತಾರ ಬೋರ್ಡ್ ಅಲ್ಲಿ, ಇಲ್ಲ ನಮ್ ಫೋನ್ ಅಲ್ಲಿ ಕಾಣಂಗ್ ಹಾಕ್ತಾರ? ನೀವ್ ಇಟ್ಕೊಂಬಿಡಿ ಮಾತಾಜಿ, ಆ ಬೋರ್ಡ್ ಎಲ್ಲ ಕಾಣಲ್ಲ ನಿಮ್ಗೆ. ನೀವು ರೆಡಿಯಾಗಿ ಇಟ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕನ್ನಡ ಅಂದ್ರ ಇಂಗ್ಲಿಷು. ಇಂಗ್ಲಿಷ್ ಇಟ್ಕೊಂಬಿಡಿ, ಓದೋದಷ್ಟೇ. ಹೌದಾ? ಆಮೇಲೆ ಕನ್ನಡ ಹಾಕೋಬೇಕು ಅಂತ ಹೇಳಿದ್ರು. ನನ್ನ ಹೆಸರು ಹಿಂದಾಗ್ಲಿ ಮುಂದಾಗ್ಲಿ ಅವಾಗೆಲ್ಲ ತೆಗ್ದಾಕ್ಬಿಟ್ವಲ್ಲ ನಾವು. ಹೌದು, ಈಗ ಕನ್ನಡ ಅಂತ ಸೇರಿಸ್ಕೊಳ್ಳಿ. ಅವಾಗ ನಂಗೆ ಅವಾಗ ತಕ್ಷಣ ಮಾಡಕ್ಕೆ ಬರಲ್ಲ ಅದು. ರೀನೇಮ್ ತಗೊಳ್ಳಿ ಮಾತಾಜಿ. ಅದೇ ತಕ್ಷಣ ನಂಗೆ ಮಾಡಕ್ ಬರಲ್ಲ. ಅದೇ ಹೇಳಿದ್ರು ಪಾಪ ಈಗ ಫೋನ್ ಮಾಡಿ ಗೀತಾ ಮೋಹನ್. ಅದೇ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡ್ಬಿಡಿ. ನೋಡಿ ರೀನೇಮ್ ಮಾಡಕ್ಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿ. ನಿಮ್ದು ಆಗತ್ಲೆ ಹ್ಯಾಂಡ್ ರೈಸ್ ಮಾಡಿದ್ರೆ ಆಯ್ತಲ್ವಾ ಮಾತಾಡಿ? ಇಲ್ಲ ಮಾಡ್ಬಿಟ್ಟಿರಿ ಅವಾಗ್ಲೇನೆ. ಅಲ್ಲ ನಾನು ನಿಮ್ದು ಹೇಳೋದಕ್ಕತ್ಲು ನಾನು ನಂದ್ರ ಹ್ಯಾಂಡ್ ರೈಸ್ ಮಾಡ್ಕೊಳ್ಳ. ನೀವ್ ಜಾಯಿನ್ ಆಗ್ತಿರಲ್ಲ ಮಾತಾಜಿ, ಲಾಗಿನ್ ಆಗಿದ ತಕ್ಷಣ ಹ್ಯಾಂಡ್ ರೈಸ್ ಮಾಡ್ಕೊಂಡ್ರಿ. ಆಯ್ತು ಮಾತಾಜಿ, ಅಷ್ಟೇ. ಇದನ್ನ ನಾನು ಇನ್ನೊಂದು ಫೋನ್ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಅವ್ರು ಜ್ಯೋತಿ ಲಕ್ಷ್ಮಿ ಮಾತಾಜಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಹ್ಯಾಂಡ್ ರೈಸ್ ಮಾಡ್ಬೇಕು. ಮಾತಾಜಿ ಇವಾಗ ಓದ್ತಿದ್ರು, ಓದಿ ಅಂತ ಹೇಳಿದ್ರು. ಅದೇ ನಂಗೂ ಹೇಳಿದ್ರು. ನಾನ್ ಏನಕ್ಕೋ ಕೇಳ್ತಾ ಇದಾರೆ ಅನ್ಕೊಂಡೆ. ಮೀಟಿಂಗ್ ಇದೆ ಬನ್ನಿ ಅಂತಂದ್ರು. ನನ್ಗಿಲ್ಲ ಕ್ಲಾಸ್ ಇದೆ, ಶ್ಲೋಕ ಕ್ಲಾಸ್ ಇದೆ ಅಂತ ಹೇಳಿದೆ. ಆಮೇಲೆ ಕಾಲ್ ಮಾಡಿ ಹೇಳಿದ್ರು, ನೀವು ಶಿಷ್ಟಾಷ್ಟಕ ರೆಕಾರ್ಡ್ ಮಾಡಿ ಕಳ್ಸಿ ನಂಗೆ. ಅದು ಆಮೇಲೆ ಅರ್ಥ ಆಯ್ತು ಅದು ರಿಹರ್ಸಲ್ ಇದೆ ಅಂತ. ಮಧ್ಯಾಹ್ನ ಕೇಳಿದ್ರು, ಹೇಳ್ತೀನಿ ಅಂದಿದ್ದೆ, ಓದ್ತೀನಿ ಅಂತ. ಅದಕ್ಕೆ ಫೋನ್ ಮಾಡಿದ್ರು. ಸರಿ, ಜಾಯಿನ್ ಆಗ್ಬಿಟ್ಟು ನೋಡಿ ಕನ್ನಡ ಅಂತ ಆಡ್ ಮಾಡಕ್ಕಾಗತ್ತ ಅಂತ. ಇಲ್ಲ ನಿಮ್ಮ ಈಗ ಮೊಮ್ಮಗಳಿದ್ರೆ ಮಾಡಿಸ್ಕೊಡಿ. ಅಷ್ಟೊತ್ತಿಗೆ ನಾವು ಯಾರು ಇಲ್ಲ ಮಾತಾಜಿ ಇವತ್ತು. ಅವಳಿಗೆ ಇಂಟರ್ನೆಟ್ ಇದಕ್ಕೆ ಹೋಗ್ಬೇಕು, ಅದಕ್ಕೆ ಓಡಾಡ್ತಾ ಇದ್ದಾಳೆ ಇಂಟರ್ನ್ಶಿಪ್ಗೆ. ಅವಳು ಬರೋದೇ ಲೇಟ್ ಆಗ್ಬಿಡುತ್ತೆ, ಬರಲ್ಲ. ನೋಡಿ ಆಯ್ತು ಅಂದ್ರೆ ಮಾಡಿ, ಇಲ್ಲದ್ರೆ ಹ್ಯಾಂಡ್ ರೈಸ್ ಮಾಡಿ ಅಷ್ಟೇ. ಹ್ಞೂ ಮಾತಾಜಿ.
ಅವ್ರೆ ಹೇಳಿದ್ರು ಹಂಗು ಗೀತಾ ಮಾತಾಜಿ, ನಾನು ನೋಡ್ತೀನಿ ಸಾಧ್ಯವಾದಷ್ಟು ಅಂತ, ಹೆಂಗಾಗುತ್ತೋ ನೋಡೋಣ ಅಂತ ಅಷ್ಟೇ. ನೋಡ್ತಾರೆ ಮಾತಾಜಿ, ಅವ್ರು ಇರ್ತಾರಲ್ಲ ನೋಡ್ತಾರೆ, ಮಾತಾಜಿ ಗೊತ್ತಾಗತ್ತೆ ನೀವೇ ಅಂತ. ಆಯ್ತು ಮಾತಾಜಿ, ಧನ್ಯವಾದಗಳು. ಆಯ್ತು, ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು. ಪ್ರವೀಣಾ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇವತ್ತು ನಿದ್ದೆ ಬರ್ತಾ ಎಂಡ್ ಇತ್ತು ಮಾಡ್ಲಾ ಮಾತಾಜಿ. ಮಾತಾಜಿ? ನಿದ್ದೆ ಬರ್ತಾ ಇತ್ತು ಮಾತಾಜಿ ಇವತ್ತು ನಂಗೆ. ನಾನು ಯಾಕೆ ಸೌಂಡೇ ಇಲ್ಲ ಅನ್ಕೊಂಡೆ. ವಿಶ್ವರೂಪ ದರ್ಶನ ನಿಮ್ಗೆ ನಿದ್ದೆ ತರಿಸ್ತಿದ್ಯಾ? ಆಗದೇ ಇಲ್ಲ, ಏನ್ ಮಾಡೋಣ.